ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಟೇಸ್ಟ್ ಅಲ್ಲೇ ದಿ ಬೆಸ್ಟ್ ಟೇಸ್ಟ್, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂಲ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೇನೆ ಮದುವೆ ಜವಳಿಗಳ ವಿಭಿನ್ನ ಕಲೆಕ್ಷನ್ಗಳ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ಅಡುಗೆ ಮನೆ ಅಂದ್ರೇನೆ ನಮ್ಗೆಲ್ರಿಗೂ ಸಿಕ್ಕಾಪಟ್ಟೆ ಫೇವ್ರಿಟ್ ಪ್ಲೇಸ್. ಹಾಗೆ ಅಡುಗೆ ಮನೆ ಹೊಕ್ಕರೆ ಸಾಕು, ಸ್ಪೆಷಲ್ ಆಗಿರೋ ಡಿಶ್ ನಮಗೋಸ್ಕರ ಕಾಯ್ತಾ ಇರುತ್ತೆ. ನಮ್ಮ ಅಡುಗೆ ಮನೆಯಲ್ಲಿ ಕೂಡ ಇವತ್ತೊಂದು ಸ್ಪೆಷಲ್ ಆಗಿರೋ ಡಿಶ್ ಅನ್ನ ಮಾಡ್ಕೊಡೋಕೆ ಅಂತ ಗೀತಾ ಅವರು ಬರ್ತಾ ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಗೀತಾ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗೀತಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಗ್ ನಡೀತಾ ಇದೆ ತಮ್ಮ ವರ್ಕ್ಸ್ಗಳೆಲ್ಲ? ಒಳ್ಳೇದಾಗ್ತಾ ಉಂಟು. ಏನ್ ಮಾಡ್ಕೊಂಡಿದ್ದೀರಾ ಸದ್ಯ? ನಾನು ಬಟ್ಟೆ ಎಲ್ಲ ಸೇಲ್ ಮಾಡೋದು. ಓಕೆ. ಮತ್ತೆ ಮನೇಲಿ ಅಂದ್ರೆ ಅಂಗಡಿಯೆಲ್ಲ ಇಲ್ಲ, ಖಾಲಿ ಲೈನ್ ಸೇಲಲ್ಲಿ. ಲಾಕ್ಡೌನ್ ಬಂತು, ಒಂದಷ್ಟು ಪ್ರಾಬ್ಲಮ್ಸ್ ಆಯ್ತು, ಹೇಗ್ ಮ್ಯಾನೇಜ್ ಆಯ್ತು? ಸ್ವಲ್ಪ ಕಷ್ಟ ಆಯ್ತು. ಮತ್ತೆ ಅಂದ್ರೆ ಬಟ್ಟೆ ಎಲ್ಲ ಬೇಕಿದ್ರೆ ನನಗೆ ಫೋನ್ ಮಾಡ್ತಾರೆ, ನಾನು ಅಲ್ಲಿ ಕೊಟ್ಟು ಬರೋದು ಹೋಗಿ ಲೈನ್ಸ್ ಅಲ್ಲಿ ಅಂತಂದ್ರೆ ಮನೆಗೆ ಹೋಗಿ ಕೊಟ್ಟು ಬರೋದು ಅವ್ರ ಮನೆಗೆ. ಹಾಗೆ ಸ್ವಲ್ಪ ಇದಾಯ್ತು. ಮನೆಗೆ ಹೋಗೋ ಅಂತ ಒಂದು ಸೇಲ್ಸ್ ಕೆಲಸ ಅಂತ ಹೇಳಿದ್ರಿ. ಇದರ ಮಧ್ಯೆ ಗೃಹಿಣಿಯಾಗಿ ಮನೆಯಲ್ಲಿ ಕೂಡ ಒಂದಷ್ಟು ಜವಾಬ್ದಾರಿಗಳಿದೆ, ಹೇಗ್ ನಿಭಾಯಿಸ್ತೀರಾ? ಆಗ್ತದೆ, ಹೇಗೋ ಮಾಡೋದು ಎಲ್ಲ. ಅಡುಗೆ ತುಂಬಾ ಫೇವ್ರಿಟಾ? ಇವತ್ತು ನಮಗೋಸ್ಕರ ಏನ್ ಸ್ಪೆಷಲ್ ಡಿಶಸ್ ಮಾಡ್ತಾ ಇದ್ದೀರಾ? ತಾಳೆ ರೊಟ್ಟಿ ಅಂತ ಮಾಡ್ತಾರೆ. ಓಕೆ. ಇನ್ನೊಂದು ಬೆಂಡೆಕಾಯಿ ಫ್ರೈ. ಓಕೆ, ಹಾಗಾದ್ರೆ ನಾವು ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದ್ದೇವೆ. ಬನ್ನಿ ನಮ್ಮ ಕಿಚನ್ ರೂಮಿಗೆ ಹೋಗುವ, ಅಲ್ಲೇ ಮಾತಾಡುವ. ಎಸ್ ಮೇಡಮ್, ಫಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಫಸ್ಟ್ ತಾಳೆ ರೊಟ್ಟಿ. ಓಕೆ. ತಾಳೆ ರೊಟ್ಟಿ ಮಾಡೋಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಇಲ್ಲೇ ಉಂಟು. ಈಗ ಸ್ವಲ್ಪ ನೀರು ಬೇಕು. ಹಾ, ಓಕೆ. ನೀರು ಹಾಕಿದ್ವಿ. ಸಾಕು. ಓಕೆ, ನೀರು ಮತ್ತೆ ಸ್ಪೂನ್ ಬೇಕು. ಸ್ಪೂನ್. ಎಸ್ ಮ್ಯಾಮ್, ಸ್ಪೂನ್. ಇದು ರವಾ. ಇದು ಓಕೆ, ಮುಂಚೆ ಹಾಕ್ತೇನೆ ಇದಕ್ಕೆ. ಎಷ್ಟು ತಗೋಬೇಕು ಈಗ ಕ್ವಾಂಟಿಟಿ? ನೀರು ರವಾ ಅಂದ್ರೆ ಸ್ವಲ್ಪ ಗಟ್ಟಿ ಕಲಿಸ್ಬೇಕು ಅದು. ಓಕೆ. ನಾವು ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಬೇಕಾಗ್ತದೆ. ಚಪಾತಿ ಹಿಟ್ಟಿನ ಹದಕ್ಕೆ? ಚಪಾತಿ ಹಿಟ್ಟಿನ ಥರ. ಇವಾಗ ಇದು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಟೊಮೆಟೊ. ಓಕೆ. ಈರುಳ್ಳಿ ಎಷ್ಟು ಹೆಚ್ಕೊಂಡಿದ್ದೀರಾ? ಒಂದು ಈರುಳ್ಳಿ ಒಂದು ಅರ್ಧ ಹಾಕಿದ್ದೇನೆ ಇದಕ್ಕೆ. ಜಾಸ್ತಿ ಮಾಡೋದಿದ್ರೆ ಜಾಸ್ತಿ, ಇದು ಸ್ವಲ್ಪ ಮಾಡೋದಲ್ಲ ಅದಕ್ಕೆ. ತೆಂಗಿನ ತುರಿ ಇದು. ಓಕೆ. ಇವಾಗ ನೀವು ಮಾಡ್ತಾ ಇರುವಂತಹ ರೆಸಿಪಿಲಿ ಎಷ್ಟು ಜನರಿಗೆ ಬೇಕಾಗೋ ಅಷ್ಟು ಇದು? ಎಷ್ಟು ಜನಕ್ಕೂ ಬೇಕಾಗುವಷ್ಟು ಮಾಡ್ಬೋದು. ಈಗ ನಾವು ಸ್ವಲ್ಪ ಮಾಡೋದಲ್ಲ, ಜಾಸ್ತಿ ಮಾಡ್ಬೋದು. ಇದು ಕಾಯಿ ಮೆಣಸು, ಕರಿಬೇವಿನ ಸೊಪ್ಪು. ಇದು ಕರಿಬೇವು ಸೊಪ್ಪು ಇದಕ್ಕೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹಳದಿ ಪೌಡರ್ ಬೇಕು. ಅರುಣಾ ಮಸಾಲಾ ರವರ ಅರಿಶಿನ ಪೌಡರ್. ಓಕೆ. ನಾನೀಗ ಮಿಕ್ಸ್ ಮಾಡ್ತೇನೆ ಇದನ್ನ. ಓಕೆ ಮ್ಯಾಮ್. ಮಿಕ್ಸ್ ಮಾಡಿಬಿಟ್ಟು ನೆನೆಸಿಡೋಕೆ ಏನಾದರೂ ನೆನೆಸಿಟ್ರೆ ಒಳ್ಳೇದು. ಒಂದು ಸ್ವಲ್ಪ 5-10 ನಿಮಿಷ ಇಟ್ಟರೆ ಸ್ವಲ್ಪ ರವೆ ಅಲ್ಲಿ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಈ ಥರ ಮಿಕ್ಸ್ ಮಾಡಿ ತುಂಬಾ ಸಿಂಪಲ್ ರೆಸಿಪಿ ಅನ್ಸುತ್ತೆ. ಸಿಂಪಲ್ ಇದು. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬೇಗ ಆಗ್ತದೆ. ಓಕೆ. ಇದಲ್ಲದೆ ಏನೆಲ್ಲ ಸ್ಪೆಷಲ್ ಡಿಶಸ್ ಮಾಡಬಹುದು ಮ್ಯಾಮ್? ಇದೇನು ಹಾಕದೆ ಖಾಲಿ ತೆಂಗಿನಕಾಯಿ ಹಾಕಿ ಗಟ್ಟಿ ರೊಟ್ಟಿ ಮಾಡ್ತಾರಲ್ಲ, ಅದು ಸಹ ಮಾಡ್ಬೋದು. ಗಟ್ಟಿ ಮಾಡಿ ಮತ್ತೆ ಚಟ್ನಿ, ಅದಕ್ಕೆ ಸ್ವಲ್ಪ ಖಾರ ಚಟ್ನಿ ಮಾಡ್ಕೊಂಡು. ಓಕೆ.
ಮಾಡ್ಬೋದು. ಇದು ಬಾಳೆ ಎಲೆಯಲ್ಲಿ ಹೆಚ್ಚಿ ಹಾಕಬೇಕು. ಓಕೆ. ತಾಳೆ ದೋಸೆ ಅಂದ್ರಿ, ತಾಳೆ ರೊಟ್ಟಿ ಏನ್ ಸ್ಪೆಷಲ್? ತಾಳೆ ರೊಟ್ಟಿ ಅಂದ್ರೆ ಇದೆ ಎಲ್ಲ ಮಿಕ್ಸ್ ಮಾಡಿ ತಾಳೆ ಬಾಳೆ ಎಲೆಯಲ್ಲಿ ಹಚ್ತಾರಲ್ಲ, ಅದೇ ಸ್ಪೆಷಲ್. ಅಂದ್ರೆ ನೀವೇ ಕ್ರಿಯೇಟ್ ಮಾಡಿರೋ ಅಂತದ ಅಥವಾ ಹೇಳ್ಕೊಟ್ಟಿರೋದ? ಅಮ್ಮ ಹೇಳ್ಕೊಟ್ಟದಂತಲ್ಲ, ಊರಲ್ಲೆಲ್ಲ ಮಾಡ್ತಾರೆ. ನಮ್ದು ಹೊನ್ನಾವರ ಆ ಕಡೆಗೆಲ್ಲ ಜಾಸ್ತಿ ಅದು ಮಾಡೋದು. ನಿಮ್ಮ ಊರು ಹೊನ್ನಾವರ? ಆ ಕಡೆ ಎಲ್ಲ ಮಾಡ್ತಾರೆ. ಆ ಕಡೆ ಸ್ಪೆಷಲ್ ನಾನ್ ಸ್ಟಿಕ್ ಇಡ್ತಾರೆ. ನಾನ್ ಸ್ಟಿಕ್ ಬೇಕಾ? ಇಲ್ಲಿ ಒಂದು ನಿಮಿಷ. ಓಕೆ. ಬಾಳೆ ಎಲೆಯನ್ನು ಸ್ವಲ್ಪ ಇದು ಮಾಡ್ತೀನಿ, ಅಂದ್ರೆ ರೊಟ್ಟಿ ಹಚ್ಚಬೇಕಿದ್ರೆ ಹೊಡಿತದಲ್ಲ, ಬಾಡಿಸ್ಲಿಕ್ಕೆ ಇದ್ರಲ್ಲಿ. ಓಕೆ. ಬಾಡಿದ್ರೆ ಬಾಳೆ ಎಲೆ ಹರಿದೆಲ್ಲ ಹೋಗಲ್ಲ, ಹೊಡೆದೋಗಲ್ಲ. ಹೌದು, ರೊಟ್ಟಿ ಹಚ್ಚಲಿಕ್ಕೆ ಒಳ್ಳೆಯದು. ಈಗ ತವ ಇಡೋದಾ? ತವ ಇಡಿ. ಬಾಳೆ ಎಲೆನ ಚೆನ್ನಾಗಿ ಬಾಡಿಸ್ಬಿಟ್ಟು ಅದಾದ್ಮೇಲೆ ಅದಕ್ಕೆ ಈ ಒಂದು ಮಿಶ್ರಿತ ರೊಟ್ಟಿಯನ್ನ ಅದಕ್ಕೆ ಅಪ್ಲೈ ಮಾಡಬೇಕು. ಇದಕ್ಕೆ ಸ್ವಲ್ಪ ಆಯಿಲ್ ಬೇಕು. ಆಯಿಲ್. ಓಕೆ. ನಾವು ಯೂಸ್ ಮಾಡ್ತಾ ಇರೋವಂಥದ್ದು ಪರಿಶುದ್ಧತೆ ಹಾಗೆ ನಮ್ಮ ಟೇಸ್ಟಿಯನ್ನು ಮತ್ತಷ್ಟು ಹೆಚ್ಚುಗೊಳಿಸೋ ಅಂತ ಹೀಗೆ ಹಾಕೋದಾ? ಹೀಗೆ ಸ್ವಲ್ಪ ಹೆಚ್ಚುಗೊಳಿಸೋ ಅಂತಹ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಈಗ ಹಚ್ತೇನೆ. ಓಕೆ. ತವಾಕು ಆಯಿಲ್ ಬೇಕಾಗುತ್ತಾ? ಹಾ, ಸ್ವಲ್ಪ ಬೇಕು. ಅಂದ್ರೆ ನೀರುಳ್ಳಿ ಟೊಮೆಟೊ ಎಲ್ಲ ಹಾಕಿದಾರಲ್ಲ, ಅದೆಲ್ಲ ಅದರಲ್ಲಿ ಬೇಯಿಸಿ ಚೆನ್ನಾಗಿ ಬಾಯ್ಲ್ ಆಗ್ಲಿಕ್ಕೋಸ್ಕರ. ಕುಕಿಂಗ್ ಬಿಟ್ಟು ಬೇರೆ ಏನು ಹಾಬೀಸ್ ಇದೆ ಮ್ಯಾಮ್? ಬೇರೆ ಏನಿಲ್ಲ, ಮನೇಲೆ. ಇದಕ್ಕೆ ಓಕೆ. ಈ ಥರ ಮಗ್ಚಿ ಹಾಕಬೇಕು. ಬಾಳೆ ಎಲೆ ತೆಗಿಬೇಕು ಈಗ. ಹಾ, ಸ್ವಲ್ಪ ಹೊತ್ಬಿಟ್ಟು ಬಾಳೆ ಎಲೆ ತೆಗಿಬೇಕು. ತೆಗಿತೇನೆ ಬಾಳೆ ಎಲೆ. ಇನ್ನಿದ್ರ ಮೇಲೆ ಆಯಿಲ್ ಹಾಕಬೇಕಾ? ಆಯಿಲ್ ಹಾಕಬೇಕು. ಆಯಿಲ್ ಇಲ್ಲಿಗೆ ಮೇಲೆ ಹಾಕೋದಾ? ಸ್ವಲ್ಪ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಸಾಕು. ಈಗ ಇನ್ನೊಂದು ಇದ್ರ ಮೇಲೆ ಹಚ್ತೇನೆ. ಹಾ, ಇನ್ನೊಂದು ಇದು ಕಾಯೋ ಅಷ್ಟರಲ್ಲಿ ಇನ್ನೊಂದು ಪ್ರಿಪೇರ್ ಆಗುತ್ತೆ. ಇವತ್ತು ನೀವು 1 ಕಪ್ ರವಾ ತಗೊಂಡಿದ್ದೀರಿ. ಈ 1 ಕಪ್ ರವಾದಲ್ಲಿ ನಾವು ಒಂದು 3 ಆದ್ರೂ ರೋಟಿ ಮಾಡ್ಬೋದು. ಟೊಮೆಟೊ ಎಲ್ಲ ತಗೊಳ್ಳೋದು ಹೇಗೆ? ನಮಗೆ ಬೇಕಾದ ರೀತಿ ಎಷ್ಟು ಬೇಕೋ ಅಷ್ಟು. ನೀವು ರವಾ ಎಷ್ಟು ಹಾಕಿದ್ರೆ ಅದಕ್ಕೆ ಎಷ್ಟು ಬೇಕೋ ಸಮಾನದ ರೀತಿ. ಕೆಲವು ಕೈಯಲ್ಲಿ ಹಿಂಗೆ ಹಚ್ಚಿ ಮಾಡ್ತಾರೆ, ಆದ್ರೆ ಬಾಳೆ ಎಲೆ ಅಂದ್ರೆ ಒಳ್ಳೆ ಸ್ಮೆಲ್. ಡೈರೆಕ್ಟ್ ಬಾಳೆ ಎಲೆ ಆದ್ರೆ ಚೆನ್ನಾಗಿರುತ್ತೆ ಅಂಡ್ ಹೆಲ್ತಿಗೂ ಒಳ್ಳೇದಿರುತ್ತೆ ಅನ್ಸುತ್ತೆ. ಇದೀಗ ಮಗಚ್ ಹಾಕ್ಬೇಕಾ? ಹೌದು. ಇದ್ರ ಮೇಲೆ ಮತ್ತೆ ಸ್ವಲ್ಪ ಹಾಕ್ತೇನೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಮತ್ತೆ ಅರೆ ಬೆಂದ ಬಳಿಕ ಮತ್ತೆ ಅದರ ಮೇಲೆ ಹಾಕ್ಬೇಕು. ಮತ್ತೆ ಮೇಲೆ ಓಕೆ. ಅದು ಚೆನ್ನಾಗಿ ಬೇಯಬೇಕಲ್ಲ ಅದು. ಹೌದು. ಈರುಳ್ಳಿ ಟೊಮೆಟೊ ಎಲ್ಲ ಅದರೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಬೇಯಬೇಕಾದ್ರೆ ಆಯಿಲ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಮನೆಯಲ್ಲಿ ಯೂಸ್ ಮಾಡ್ತೀರಾ ಮ್ಯಾಮ್? ಯೂಸ್ ಮಾಡ್ತೇನೆ. ಎಷ್ಟು ನಿಮಿಷ ಬೇಕಾಗುತ್ತೆ ಬೇಯೋಕೆ? 5 ನಿಮಿಷ. ಚಂದ ಬೆಂದ್ರೆ ಒಳ್ಳೇದಲ್ಲ. ಈಗ ಊಟ ಹಾಕಿ ತೆಗಿತೇನೆ ಈಗ. ಓಕೆ. ಚೆನ್ನಾಗಿ ಬೆಂದಿದೆ ಅನಿಸ್ತದೆ. ಈಗ ಇನ್ನೊಂದು ತೆಗಿತೇನೆ ಈಗ. ಓಕೆ ಮ್ಯಾಮ್. ಈಗ ಮೇಲೆ ಸ್ವಲ್ಪ ಆಯಿಲ್. ಓಕೆ. ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಅನ್ಸುತ್ತೆ. ಇಷ್ಟಪಟ್ಟು ತಿಂತಾರೆ. ಹಾಗೇನು ತಿನ್ಬಹುದು, ಅದಕ್ಕೇನು ಚಟ್ನಿ ಎಲ್ಲ ಬೇಕು ಅಂತ ಇಲ್ಲ. ಬೇಕಿದ್ರೆ ಯಾವ ಚಟ್ನಿ ಯೂಸ್ ಮಾಡ್ಕೋಬಹುದು? ಯೂಶುವಲಿ ಚಟ್ನಿ ಇದು ಕಾಯಿ ಮೆಣಸೆಲ್ಲ ಹಾಕಿ ಮಾಡ್ತಾರೆ, ಅದು ಮಾಡ್ಬೋದು. ಕೆಂಪು ಚಟ್ನಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡ್ತಾರಲ್ಲ, ಅದು ಹಾಕಿ ಮಾಡಿದ್ರು. ಓಕೆ. ಹೊನ್ನಾವರ ಸೈಡ್ ಅಂದ್ರೆ ಹೊನ್ನಾವರ ಸೈಡ್ ಬೇರೆ ಏನಾದರೂ ಸ್ಪೆಷಲ್ ಡಿಶಸ್ ಇರುತ್ತಾ? ಸ್ಪೆಷಲ್ ಅಂದ್ರೆ ಇಲ್ಲಿ ಥರನೇ ಸ್ವಲ್ಪ ಚೇಂಜ್ ಅಷ್ಟೇ. ಹಾಂ. ಈಗ ಮರ್ತೇನೆ. ಮಗ್ಚಿ ಹಾಕು. ಅಕ್ಕಿದು ಪೌಡರ್ ಮಾಡ್ತಾರಲ್ಲ, ಹೌದು, ಅದರಿಂದನೂ ಮಾಡ್ಬೋದು. ಅಕ್ಕಿ ಹಿಟ್ಟು ಕೂಡ ಬಳಸ್ಕೋಬಹುದು. ತೆಗಿತೇನೆ. ಓಕೆ ಮ್ಯಾಮ್.
ರೆಡಿ ಆಗಿದೆ. ತಾಳೆ ರೊಟ್ಟಿ ತಯಾರಾಗಿದೆ. ಗೀತಾ ಮೇಡಮ್ ಫಟಾಫಟ್ ಅಂತ ತಾಳೆ ರೊಟ್ಟಿ ರೆಡಿ ಮಾಡಿಕೊಟ್ಟಿದ್ದಾರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಹಾಗೆ ಪುಟಾಣಿ ಮಕ್ಕಳಿದ್ರೆ ಅವ್ರಿಗೆ ಸ್ಕೂಲ್ ಟಿಫಿನ್ ಹಾಕೊಳ್ಳೋಕ್ಕಂತೂ ತುಂಬಾನೇ ಈಸಿ ಆಗಿರೋ ರೆಸಿಪಿ ಇದು. ಕಲರ್ಫುಲ್ ಆಗಿದೆ ಕೂಡ, ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ಸೊ ಟೇಸ್ಟ್ ಮಾಡುವ ಅದಕ್ಕೂ ಮುಂಚೆ ಮತ್ತೊಮ್ಮೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ತಾಳೆ ರೊಟ್ಟಿ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ನೀರಿಗೆ 1 ಕಪ್ ಬಾಂಬೆ ರವೆ, ರುಚಿಗೆ ತಕ್ಕಷ್ಟು ಉಪ್ಪು, ಹೆಚ್ಚಿದ ಟೊಮ್ಯಾಟೊ, ಈರುಳ್ಳಿ, ತೆಂಗಿನ ತುರಿ, ಹಸಿಮೆಣಸು, ಕರಿಬೇವು, ಅರಿಶಿನ ಪುಡಿ ಹಾಕಿ ಕಲಸಿ. ನಂತರ ಬಾಳೆ ಎಲೆಯನ್ನು ಬಾಡಿಸಿ ಸ್ವಲ್ಪ ಎಣ್ಣೆ ಸವರಿ ಹಿಟ್ಟನ್ನು ತಟ್ಟಿಕೊಳ್ಳಿ. ಆನಂತರ ಕಾದ ತವಾದ ಮೇಲೆ ಹಾಕಿ ಕಾಯಿಸಿಕೊಳ್ಳಿ. ಸ್ವಲ್ಪ ಕಾದ ನಂತರ ಮೇಲಿನಿಂದ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ತಾಳೆ ರೊಟ್ಟಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸವಿಯಲು ಬಲು ಚೆನ್ನ. ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಗಿದೆ. ಇನ್ನೊಂದು ರೆಸಿಪಿ ಯಾವ ರೀತಿ ಇರುತ್ತೆ, ಯಾವ ರೆಸಿಪಿನ ಹೇಳ್ಕೊಡ್ತಾರೆ ಅನ್ನೋದನ್ನ ನೋಡೋಣ ಒಂದು ಪುಟ್ಟ ಬ್ರೇಕ್ ನಂತರ. ವಿರಾಮದ ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ಟೂರ್ ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಅದೇ ರೀತಿ ಮದುವೆ ಚವಳಿಗಳ ಖರೀದಿಗಳ ವಿಶೇಷ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ಬನ್ನಿ ಈಗ ಗೀತಾ ಅವರು ಯಾವ ರೆಸಿಪಿನ ಹೇಳ್ಕೊಡ್ತಾರೆ ಅನ್ನೋದನ್ನ ಅವ್ರ ಹತ್ರನೇ ಕೇಳೋಣ. ಮೇಡಮ್, ಒಂದು ರೆಸಿಪಿನ ನೋಡ್ಕೊಂಡು ಬಂದ್ವಿ, ಇವಾಗ ಯಾವ ರೆಸಿಪಿನ ಹೇಳ್ಕೊಡ್ತಾ ಇದ್ದೀರಾ? ಫ್ರೈ ಮಾಡೋದು. ಬೆಂಡೆಕಾಯಿ ಫ್ರೈ ಮಾಡೋದು ಹೇಗೆ ಹೇಳಿ? ಈಗ ಅದೊಂದು ಬೆಂಡೆಕಾಯಿನ ಬೇಯಿಸಿ ನೀರುಳ್ಳಿ ಎಲ್ಲ ಹಾಕಿ ಖಾರ ಎಲ್ಲ ಹಾಕಿ ಹಾಗೆ ಮಿಕ್ಸಿಂಗ್ ಏನಿಲ್ಲ, ಡೈರೆಕ್ಟ್ ಕಡಾಯಿ ತಗೊಳ್ಳೋದಾ? ಕಡಾಯಿ. ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಗ್ಯಾಸ್ ಆನ್ ಮಾಡಿ ಹಾಕಿ ಆಯಿಲ್ ಹಾಕಿ. ಆಯಿಲ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಎಷ್ಟು ಹಾಕಬೇಕಾಗುತ್ತೆ? ಸ್ವಲ್ಪ ಹಾಕಿ. ಓಕೆ, ಸ್ಪೂನ್ ಬೇಕು ಈಗ. ಓಕೆ, ನೀರುಳ್ಳಿ ಹಾಕ್ತೇನೆ ಈಗ. ಇದು ಸಿಂಪಲ್ ರೆಸಿಪಿ, 5 ಮಿನಿಟ್ಸ್. ಈರುಳ್ಳಿ ಕಂದು ಬಣ್ಣ ಬರೋ ತನಕ ಫ್ರೈ ಆಗಬೇಕಾ? ಇಲ್ಲ, ಅಷ್ಟಾಗಬೇಕು ಅಂತಿಲ್ಲ, ಸ್ವಲ್ಪ ಅದ್ರ ಜೊತೆಯಲ್ಲಿ ಬೇಯ್ತದಲ್ಲ, ಈಗ ಬೆಂಡೆಕಾಯಿ ಹಾಕ್ತಾರಲ್ಲ ಒಟ್ಟಿಗೆ, ಮತ್ತೆ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಕ್ಯಾಪ್ಸಿಕಮ್, ದೊಣ್ಣೆ ಮೆಣಸು, ಕರಿಬೇವಿನ ಸೊಪ್ಪು, ಬೆಂಡೆಕಾಯಿ ಬೇಗ ಬೇಯ್ತದೆ, ಇದು ಸ್ವಲ್ಪ ಲೇಟ್. ಕ್ಯಾಪ್ಸಿಕಮ್ ಅದಕ್ಕೆ ಮೊದಲೇ ನೀವು ಕ್ಯಾಪ್ಸಿಕಮ್ ಹಾಕೊಂಡು ಫ್ರೈ ಮಾಡೋದು. ಇದನ್ನು ನಾವು ಯಾವುದ್ರ ಜೊತೆ ಕಾಂಬಿನೇಷನ್ ಮಾಡ್ಕೋಬಹುದು? ಊಟ ಮಾಡಬೇಕು, ತಿನ್ಬೋದು, ರೊಟ್ಟಿಗೆ ದೋಸೆಗೆ ಎಲ್ಲ ಹಾಕೊಂಡು ತಿನ್ಬೋದು. ತಾಳೆ ರೊಟ್ಟಿಗೂ ಮ್ಯಾಚ್ ಆಗುತ್ತೆ. ಮ್ಯಾಚ್ ಆಗುತ್ತೆ, ಚಪಾತಿ ಮಾಡಿದಾಗ ಹಾಕೊಂಡು ತಿನ್ಬೋದು. ಈಗ ಬೆಂಡೆಕಾಯಿ ಹಾಕ್ತೇನೆ. ಓಕೆ, ಬೆಂಡೆಕಾಯಿ ಇಷ್ಟು ದೊಡ್ಡ ಮಟ್ಟಿಗೆ ನಾವು ಕಟ್ ಮಾಡ್ಕೋಬೇಕು. ಎಷ್ಟು ದೊಡ್ಡಕ್ಕೂ ಕಟ್ ಮಾಡ್ಬೋದು, ಸಣ್ಣದಾಗೂ ಹಚ್ಕೋಬೋದಾ? ದೊಡ್ಡದಾದ್ರೆ ಒಳ್ಳೇದು. ಹಾಂ, ಉಪ್ಪು ಹಾಕ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪೌಡ್ರ್, ಅರುಣಾ ಮಸಾಲ, ಚಿಲ್ಲಿ ಪೌಡರ್ ಹಾಕಿ. ಖಾರ ಆಗಬೇಕು, ಇದು ಡಿಪೆಂಡ್ಸ್ ಯಾರಿಗೆ ಖಾರ ಜಾಸ್ತಿ ಬೇಕು. ಖಾರ ಆಗಬೇಕು. ಓಕೆ, ಸಾಕು ಬಿಡಿ. ಅರಿಶಿನ ಪೌಡ್ರ, ಧನಿಯಾ ಪೌಡ್ರ ಸ್ವಲ್ಪ ಹಾಕಿ. ಅರುಣಾ ಮಸಾಲ, ಅರಿಶಿನ ಪೌಡರ್ ಸಾಕು ಬಿಡಿ. ಧನಿಯಾ ಪೌಡ್ರ, ಇದು ಕೂಡ ಅರುಣಾ ಮಸಾಲ, ಧನಿಯಾ ಪೌಡರ್ ಸ್ವಲ್ಪ. ಇದಕ್ಕೆ ಒಂದು ಮುಚ್ಚಿ ಬೇಗ ಬೇಯ್ತದೆ ಅದು.
ಓಪನ್ ಮಾಡ್ತೇನೆ. ಓಕೆ, ಚೆನ್ನಾಗಿ ಬೆಂದಿದೆ ಅನಿಸ್ತಿದೆ. ಹಾಂ, ಬೆಂದಿದೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮಿಕ್ಸ್ ಮಾಡ್ತೇನೆ. ಗ್ಯಾಸ್ ಬಂದ್ ಮಾಡ್ತೇನೆ. ಹಾಂ, ಆಯ್ತು, ಇದಕ್ಕೆ ಓಕೆ. ರೆಡಿಗೆ ಬೆಂಡೆಕಾಯಿ ಕರಿ ಅಂತ ಕೂಡ ಹೇಳ್ಬೋದು. ಕರಿ ಹೇಳ್ಬೋದು. ಕರಿ ಅಂದರೆ ಮಸಾಲೆ ಹಾಕಿ ಮಸಾಲೆ. ಹಾಂ, ಫ್ರೈ. ಬೆಂಡೆಕಾಯಿ ಫ್ರೈ ರೆಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಬೆಂಡೆಕಾಯಿ ಮಸಾಲ ಫಟಾಫಟ್ ಅಂತ 5 ನಿಮಿಷದಲ್ಲಿ ಯಾವುದಾದ್ರೂ ಊಟಕ್ಕಾಗಿರ್ಬೋದು ಅಥವಾ ರೋಟಿಗಾಗಿರ್ಬೋದು, ಚಪಾತಿಗಾಗಿರ್ಬೋದು, ಈ ಥರ ಮ್ಯಾಶ್ ಮಾಡ್ಕೊಂಡು ತಿನ್ಬೇಕಂದ್ರೆ ಬೆಂಡೆಕಾಯಿ ಮಸಾಲಾನ ರೆಡಿ ಮಾಡ್ಬೋದು ಅಂತ ನಮಗೆ ಗೀತಾ ಮೇಡಮ್ ಹೇಳ್ಕೊಟ್ಟಿದ್ದಾರೆ. ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅನ್ನೋ ವಿಧಾನವನ್ನ ನೋಡ್ಕೊಂಡು ಬರೋಣ. ಬೆಂಡೆಕಾಯಿ ಫ್ರೈ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿಯನ್ನು ಹುರಿಯಿರಿ. ನಂತರ ದಪ್ಪ ಮೆಣಸು, ಹಸಿಮೆಣಸನ್ನು ಹುರಿಯಿರಿ. ಆನಂತರ ಬೆಂಡೆಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣ ಮೆಣಸಿನ ಪುಡಿ, ಅರುಣ ಅರಶಿನ ಪುಡಿ, ಧನಿಯಾ ಪುಡಿ ಹಾಕಿ ಹುರಿದು ಬೇಯಿಸಿ. ಬೆಂಡೆಕಾಯಿ ಬೆಂದ ನಂತರ ಮೇಲಿನಿಂದ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಸರ್ವ್ ಮಾಡಿ. ಈಗ ಬಿಸಿ ಬಿಸಿ ಬೆಂಡೆಕಾಯಿ ಫ್ರೈ ರೆಡಿ. ತಾಳೆ ರೊಟ್ಟಿ ಮತ್ತು ಬೆಂಡೆಕಾಯಿ ಮಸಾಲ ಎರಡೂ ರೆಡಿ ಮಾಡಿಕೊಟ್ಟಿದ್ದೀರಾ. ಇನ್ನು ಟೇಸ್ಟ್ ಮಾಡೋಕೆ ಮಾತ್ರ ತುಂಬಾ ಕ್ಯೂರಿಯಸ್ ಆಗಿದ್ದೇನೆ. ಫಸ್ಟ್ ತಾಳೆ ರೊಟ್ಟಿ ಮಾಡಿರೋದ್ರಿಂದ ತಾಳೆ ರೊಟ್ಟಿ ಟೇಸ್ಟೇ ನೋಡುವ. ನೀವು ತಗೊಳ್ಳಿ ಮೇಡಮ್. ತುಂಬ ಚೆನ್ನಾಗಿದೆ. ಅಂದರೆ ಸ್ವಲ್ಪ ಖಾರ ನಂಗೆ ಇಷ್ಟ ಆಗಿರೋದ್ರಿಂದಾಗಿ ಖಾರ ಎಲ್ಲ ಮಿಕ್ಸ್ ಆಗಿ ತುಂಬಾ ಸಖತ್ತಾಗಿದೆ. ಜೊತೆಗೆ ಕರಿಬೇವಿನ ಸೊಪ್ಪು ಕೂಡ ಅಲ್ಲಲ್ಲಿ ಸಿಗ್ತಾ ಇದೆ. ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ. ಬೆಂಡೆಕಾಯಿ ಮಸಾಲ ಒಮ್ಮೆ ಹೇಗಿದೆ ಅಂತ ಟೇಸ್ಟ್ ಮಾಡುವ. ಇದು ಕೂಡ ಅಷ್ಟೇ, ಎಲ್ಲ ಮಸಾಲೆಗಳು ಎಲ್ಲ ಕಂಬೈನ್ ಆಗಿ ಕ್ರಿಸ್ಪಿ ಬೇಕು ಅಂತ ಅನ್ಸೋರಿಗೆ ತುಂಬಾನೇ ಇಷ್ಟ ಆಗುವಂತ ಒಂದು ರೆಸಿಪಿ ಅಂತ ಹೇಳ್ಬೋದು. ಜೊತೆಗೆ ಫಟಾಫಟ್ ಅಂತ ರೆಡಿ ಆಗುತ್ತೆ. ಸೊ ಎರಡೂ ರೆಸಿಪಿ ಕೂಡ ತುಂಬಾನೇ ಇಷ್ಟ ಆಗೋ ರೀತಿಯಲ್ಲೇ ಇತ್ತು. ಥ್ಯಾಂಕ್ ಯು ಮೇಡಮ್. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದು ಸ್ಪೆಷಲ್ ರೆಸಿಪಿನ ಅದು 5 ನಿಮಿಷದಲ್ಲಿ ಹೇಗೆ ತಯಾರು ಮಾಡೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಬಂದಿರೋದಕ್ಕಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ತಮಗೊಂದು ಗಿಫ್ಟ್. ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಹ್ಯಾಂಪ್. ಹೀಗೆ ಕಾರ್ಯಕ್ರಮ ಬರ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಮಗೆ ಸ್ಪೀಡ್ ಆಗಿ ಏನಾದ್ರೂ ರೆಸಿಪಿನ ಪ್ರಿಪೇರ್ ಮಾಡ್ಕೋಬೇಕು ಅಂತ ಆದ್ರೆ ಈ ರೆಸಿಪಿಗಳನ್ನ ಪ್ರಿಪೇರ್ ಮಾಡ್ಕೋಬಹುದು. ಹಾಗೆ ಭೋಜನ ಪ್ರಿಯರಿಗೆ ಬೇಕಾದಂತಹ ಯಾವುದೇ ರೀತಿಯ ರೆಸಿಪಿಗಳ ಹೊಸ ಟಿಪ್ಸ್ ಗಳನ್ನ ಹೇಳ್ಕೊಡುವಂತಹ ಕಾರ್ಯಕ್ರಮ ನಮ್ಮ ರುಚಿ. ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.